ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ಡೈಲಿ ಮಾಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗೀತಾ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ಓಕೆ, ಸುಮಾರು ಟೈಮಿನ ನಂತರ ಮತ್ತೆ ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಬಂದಿದ್ದೀರಾ. ಏನು ಸ್ಪೆಷಲ್ ಆಗಿ ಮಾಡ್ತಾರೆ ಇವತ್ತು? ಚಿಕನ್ ಅಂದರೆ ಕಾಳು ಮೆಣಸು ಉಂಟಲ್ಲ, ಪೌಡರ್ ಹಾಕಿ ಚಿಕನ್. ಕಾಳು ಮೆಣಸೆಲ್ಲ ಹಾಕಿ ಪೌಡರ್ ಹಾಕಿ ಗಮ್ಮದಾಗಿ ಒಂದು ಚಿಕನ್ ಗ್ರೇವಿಯ ಅಲ್ಲ ಗ್ರೇವಿ ಅಲ್ಲ, ಡ್ರೈ ಥರ ಮಾಡಿ ಚಿಕನ್ ಡ್ರೈ ಅಂತಾರ. ಓಕೆ, ಇನ್ನೊಂದು ಸಜ್ಜಿಗೆ ರವದ್ದು ವಡ. ಓಕೆ, ಎರಡು ಕೂಡ ಅದು ಚಿಕನ್ಗೂ ವಡಕ್ಕೂ ಮ್ಯಾಚಿಂಗ್ ಆಗಲ್ಲ? ಇಲ್ಲ, ಮ್ಯಾಚಿಂಗ್ ಆಗಲ್ಲ. ವಡಗೆ ಚಟ್ನಿ ಏನಾದರೂ ಮಾಡ್ಕೊಳ್ಬೇಕು. ಇದು ಊಟಕ್ಕೆಲ್ಲ ಓಕೆ, ಎರಡು ಕೂಡ, ಒಂದು ವೆಜ್ ಒಂದು ನಾನ್ ವೆಜ್, ಎರಡು ಕೂಡ ಚೆನ್ನಾಗಿರ್ಬೋದು. ಹೋಗುವಲ್ಲ ಹಾಗಾದ್ರೆ ಅಡುಗೆ ಮನೆಗೆ? ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತಲ್ಲ. ಫಸ್ಟಿಗೆ ಈಗ ಚಿಕನ್ ಮಾಡೋದಾ? ಚಿಕನ್ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಲ್ಲ. ಹಾಗಾದರೆ ಬಣಲೆ ಬೇಕಲ್ಲ, ಒಲೆ ಉರಿಸಬೇಕು. ಸ್ವಲ್ಪ ಆಯಿಲ್ ಹಾಕಬೇಕು. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಸ್ವಲ್ಪ ಹಾಕಿ ಸಾಕ್ಬಿಡಿ. ಓಕೆ, ಅದಕ್ಕೆ ನೀರುಳ್ಳಿ ಹಾಕ್ತೇನೆ ನಾನೀಗ. ಫಸ್ಟಿಗೆ ನೀರುಳ್ಳಿ ಹಾಕೋದು. ನೀರುಳ್ಳಿ ನೀವು ಹೆಚ್ಚಾಗಿ ನಾನ್ ವೆಜ್ ಪ್ರಿಯರಲ್ಲ? ನಾನ್ ವೆಜ್ ಎಲ್ಲ ಮಾಡ್ತಾರೆ. ಈಗ ಚಿಕನ್ ಹಾಕ್ತೇನೆ. ಸಾಧಾರಣ ಒಂದು ಎಷ್ಟು, ಅರ್ಧ ಕಿಲೋ ಇಲ್ಲ, ಸ್ವಲ್ಪ ಕಮ್ಮಿ ಉಂಟು. ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಬೋದು. ನಾನು ಅರ್ಧ ಕೆ ಜಿ ಸ್ವಲ್ಪ ಕಮ್ಮಿ ಉಂಟಿದೆ. ಓಕೆ, ಸ್ವಲ್ಪ ಉಪ್ಪು ಹಾಕ್ಬಿಡ್ತೇವೆ ಅದಕ್ಕೆ. ಇವಾಗಲೇ ಹಾಕ್ತೀರಾ? ಸ್ವಲ್ಪ ಹಾಕ್ತೇನೆ ಬೇಯಿಸ್ಬೇಕಿದ್ರೆ. ಸ್ವಲ್ಪ ಮೆಣಸಿನ ಹುಡಿ ಬೇಕಿತ್ತು. ಮೆಣಸಿನ ಹುಡಿಯಾ? ಮೆಣಸಿನ ಹುಡಿ ಅಂತ ಬಂದಾಗ ನಾನು ಅವರದ್ದು ಸ್ಪೆಷಲ್ ಆದಂಥ ಮೆಣಸಿನ ಹುಡಿ ಹಾಕ್ಲಾ? ಸ್ವಲ್ಪ ಹಾಕಿ ಮತ್ತೆ ಪೇಪರ್ ಪೌಡ್ರ್ ಹಾಕ್ತೇನೆ. ಸಾಕಾ? ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತಾ? ಶುಂಠಿ ಬೆಳ್ಳುಳ್ಳಿ ಬಸ್. ಸ್ವಲ್ಪ ಜಾಸ್ತಿ ಹಾಕೋದು ಅದಕ್ಕೆ. ಚೆನ್ನಾಗಿರುತ್ತೆ, ಪರಿಮಳ ಎಲ್ಲ ಗಮ್ಮತ್ ಬರುತ್ತೆ. ಹೌದು, ಶುಂಠಿ ಬೆಳ್ಳುಳ್ಳಿ ಬೇಕಲ್ಲ ಚಿಕನ್ಗೆ. ಹೌದು. ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕಿ. ಓಕೆ, ಇದು ಅವ್ರದ್ದು ಚಿಕನ್ ಮಸಾಲ ಅಂತ ಹೇಳಿದರೆ ಎಲ್ಲ ಮಿಕ್ಸ್ ಇದರಲ್ಲಿ. ಆ್ಯಕ್ಚುಲಿ ಬೆಳ್ಳುಳ್ಳಿ ಕೂಡ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಆಲ್ ಇನ್ ಒನ್ ಅಂತ ಹೇಳುವಂಥದ್ದು. ನಾವು ಒಂದು ಸ್ಪೂನ್ ಹಾಕಲ್ಲ. ಪರಿಮಳ ನೋಡಿ, ಘಮ ಬರ್ತದೆ. ಒಳ್ಳೆ ಪರಿಮಳ ಉಂಟು. ಹೌದು, ಅವರ ಸ್ಪೆಷಲ್ ಆದಂತಹ ಮಿಕ್ಸ್ ಮಸಾಲ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಸ್ವಲ್ಪ. ಸಾಕಾ? ಸಾಕ್ತದೆ. ಲಿಂಬು ಹಾಕ್ತೇನೆ ಸ್ವಲ್ಪ. ಆ್ಯಕ್ಚುಲಿ ಲಿಂಬೆಲ್ಲ ಬೆಂದ ಮೇಲೆ ಹಾಕೋದಲ್ಲ? ಅಲ್ಲ, ಹುಳಿ ಸ್ವಲ್ಪ ಹೀರ್ಕೊಳ್ತದಲ್ಲ. ಓಕೆ, ಎಲ್ಲ ಹಾಕಿದರೆ. ಓಕೆ, ಪೆಪ್ಪರ್ ಲಾಸ್ಟ್ ಹಾಕೋದಾ? ಪೆಪ್ಪರ್ ಲಾಸ್ಟ್ ಹಾಕೋದು. ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಈಗ. ಓಕೆ, ಸ್ವಲ್ಪ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಯಾವುದು, ಚಿಕನ್? ಬೇಗ ಆಗ್ತದೆ. ಬೇಗ ಆಗುತ್ತಲ್ಲ. ಓಕೆ, ಇಲ್ಲಾಂದರೆ ಹೀಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೋದಲ್ಲ? ಇದಕ್ಕೆ ಎಕ್ಸ್ಟ್ರಾ ಏನು ಹಾಕಿಲ್ಲಲ್ಲ, ಹಾಗೆ ಜೀರಿಗೆ ಆ ಥರ ಮಸಾಲೆ ಏನು ಬೇಕು ಅಂತ? ನಾನು ಅವ್ರದ್ದು ಮಸಾಲೆ ಇದ್ದರೆ ಸಾಕಾಗುತ್ತಲ್ಲ? ಓಕೆ, ಎಸ್ ಮ್ಯಾಮ್, ಹೇಳಿ. ನೀವು ಈಗ ಸುಮಾರು ಟೈಮಿನಿಂದ ಈ ಕಡೆ
ನಮ್ಮ ಸೂರು ಅಡುಗೆ ಬರಲಿಲ್ಲ. ಏನು ಮಾಡ್ತಿದ್ರಿ ಫ್ರೀ ಟೈಮ್? ನಾನು ಒಂದು ಸಣ್ಣ ಕ್ಯಾಂಟೀನ್ ಎಲ್ಲ ಮಾಡಿದ್ದೇನೆ. ಕ್ಯಾಂಟೀನ್ ಮಾಡಿದ್ರೆ ಎಷ್ಟು ಗಮ್ಮತ್ ಅಂತ ಅಂದರೆ ಮಾಡಿ ಸ್ವಲ್ಪ ಒಂದು 4 ತಿಂಗಳ ಮಾಡಿದ್ದೇನೆ. ಸ್ವಲ್ಪ ಲಾಸ್ ಆಯ್ತು. ಮತ್ತೆ ಲಾಸ್ ಆಯ್ತಾ? ಈಗ ಎಂತ ಬಿಟ್ರಾ? ಬಿಟ್ಟಿದೆ. ಅದೇ ನಮ್ದು ಬಟ್ಟೆ ವ್ಯಾಪಾರ ಎಲ್ಲ ಉಂಟಲ್ಲ ಮನೇಲಿ ಇದೆ ಈಗ. ಫಸ್ಟ್ ಒಳ್ಳೇದಾಗಿತ್ತು. ಮತ್ತೆ ಅಂದರೆ ಎಲ್ಲಿ ಅಂದರೆ ಹೇಗೆ ಕ್ಯಾಂಟೀನ್ ಅಂದರೆ? ಚಿಕ್ಕ ಕ್ಯಾಂಟೀನು, ಗಂಜಿ ಊಟ, ಮೀನ್ ಫ್ರೈ, ಚಿಕನ್ ಕಬಾಬು, ಚಿಕನ್ ಮಸಾಲ ಅದೆಲ್ಲ ಮಾಡ್ತೀವಿ. ಈ ಥರ ಮಾಡ್ತಿದ್ರಲ್ಲ ಹಾಗೆ. ಇಲ್ಲ ಇದ್ರೆ ನಿಮ್ಮ ಕ್ಯಾಂಟೀನಲ್ಲಿ ಬಂದು ಒಂದು ಸ್ವಲ್ಪ ಸ್ಪೆಷಲ್ ಆದಂಥ ಏನಾದರೂ ತಿನ್ಬೋದು. ಹೌದು, ಅಷ್ಟು ದೊಡ್ಡದಲ್ಲಾಗಿತ್ತು, ಅದು ಚಿಕ್ಕದಾಗಿತ್ತು ಕ್ಯಾಂಟೀನು. ಆ್ಯಕ್ಚುಲಿ ನಮಗೆಲ್ಲ ಉಂಟಲ್ಲ ಈಗ ಚಿಕ್ಕದ ಕ್ಯಾಂಟೀನೆಲ್ಲ ಇದ್ದರೆ ಒಳ್ಳೇದು, ನಮಗೆ ಈಸಿಯಾಗಿ ಮನೆ ಥರ ಊಟ ಸಿಗುತ್ತೆ. ಟೇಸ್ಟ್ ಹೋದ್ರೆ ಚಿಕ್ಕದಲ್ಲೇ ಟೇಸ್ಟ್ ಇರೋದು ಸಹ ಚಿಕ್ಕ ಕ್ಯಾಂಟೀನ್. ಟೇಸ್ಟ್ ಇರೋದು ಮನೆ ಊಟ ಥರ ಇರೋದು. ಮನೆ ಊಟ ಥರ ನಮ್ಮ ಮನೆ ಊಟ ಥರನೇ ಗಂಜಿ ಮಾಡ್ತಿದ್ವಿ. ಗಂಜಿ ಊಟ ಸ್ಪೆಷಲ್ ಅಲ್ಲಿ. ನಾನ್ ವೆಜ್. ಓಕೆ, ಆಲ್ಮೋಸ್ಟ್ ಬೇಯ್ತಾವಂತಲ್ಲ? ಬೇಯ್ತಾ ಬಂತು. ಓಕೆ, ಈಗ ಪೇಪರ್ ಪೌಡ್ರ್ ಹಾಕುವ. ಫೈನಲ್ ಟಚ್ ಪೆಪ್ಪರ್ ಪೌಡ್ರ್ ಅಲ್ಲ? ಪೆಪ್ಪರ್ ಪೌಡ್ರ್. ಪೆಪ್ಪರ್ ಪೌಡರ್ ಹಾಕುವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತಾ? ಕಲರ್ ಚೇಂಜ್ ಆಗ್ತದೆ, ಬ್ಲ್ಯಾಕ್ ಆಗ್ತದೆ. ಬ್ಲ್ಯಾಕ್ ಬರುತ್ತಲ್ಲ. ಎಷ್ಟು ಹಾಕ್ಬೋದು? ಖಾರ ಆದರೆ ಒಳ್ಳೇದಲ್ಲ, ಖಾರ ತಿಂತಾರಲ್ಲ, ಖಾರ ಜಾಸ್ತಿ ಮಾಡಬೇಕು. ಎಷ್ಟು ಬೇಕಾದ್ರೂ ಹಾಕ್ಬೋದಲ್ಲ? ಎಷ್ಟು ಬೇಕಾದ್ರೂ ಹಾಕ್ಬೋದು. ಸ್ವಲ್ಪ ಖಾರ ಖಾರ ಇದ್ದರೆ ಒಳ್ಳೆಯದು. ಖಾರ ಇದ್ದರೆ ಒಳ್ಳೆಯದು. ಹೌದು. ಮತ್ತು ಚಿಕನ್ ಅದೆಲ್ಲ ಬರುವಾಗ ಸ್ವಲ್ಪ ಖಾರ ಜಾಸ್ತಿ ಬೇಕು. ಖಾರ ಜಾಸ್ತಿ ಬೇಕು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ. ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಓಕೆ, ಮತ್ತು ಜಾಸ್ತಿ ಬೇಕಾದರೂ ಹಾಕೊಳ್ಬೋದು. ಓಕೆ, ನಾನು ಸ್ವಲ್ಪ ಹಾಕಿದ್ದೀನಿ. ಅಂದರೆ ಮಸಾಲೆ ಎಲ್ಲ ಅಷ್ಟು ಕಪ್ಪಾಗಬೇಕು ಅದಕ್ಕೆ? ಹೌದು, ಮಸಾಲೆ ಎಲ್ಲ ಕಪ್ಪಾಗಬೇಕು. ನಾವು ಡ್ರೈ ಮಾಡೋ ಕಾರಣ ಡ್ರೈ ಆದರೆ ಒಳ್ಳೇದಾಗ್ತದೆ ಅದು. ಹೌದು ಹೌದು. ಉಪ್ಪು ಅವಾಗ ಹಾಕಿದ್ದೇನೆ, ಹಾಕಬಹುದು. ಬೇಕಿದ್ರೆ ಹೊಡಿ ಮೇಲ್ಗಡೆ ಮತ್ತೆ ಮೇಲ್ಗಡೆ ಸ್ವಲ್ಪ ಬೇಕಾದ್ರೆ ಹಾಕೊಳ್ಬೋದು. ರೆಡಿಯಾ? ರೆಡಿ. ಆಫ್ ಮಾಡೋದಾ? ಆಫ್ ಮಾಡಿದ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿಯಲ್ಲ? ಇದಕ್ಕೆ ಹಾಕ್ತೇನೆ ಈಗ. ಹಾಂ, ಸ್ವಲ್ಪ ಪೇಪರ್ ಪೌಡ್ರಿದ್ದು ಸ್ಮೆಲ್ ಜಾಸ್ತಿ ಇರ್ಬೋದು. ಹಾಂ ಹೌದು, ಮತ್ತು ಖಾರ ಕೂಡ ಸ್ವಲ್ಪ ಜಾಸ್ತಿ ಇರ್ಬೋದಲ್ಲ? ಹೌದೌದು. ಓಕೆ, ಪೇಪರ್ ಚಿಕನ್ ರೆಡಿ. ಪೆಪ್ಪರ್ ಚಿಕನ್ ರೆಡಿ ಅಲ್ಲ? ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಪರಿಮಳ ಬರ್ತಾ ಉಂಟು. ಸ್ವಲ್ಪ ಮಸಾಲೆ ಎಲ್ಲ ಡ್ರೈ ಆಗಿದೆ. ಡ್ರೈ ಆಗಿದೆ. ಈ ಥರನೇ ಇದ್ದರೆ ಚಂದ ಅಂತ ನೀವು ಹೇಳೋದು. ಗಂಜಿ ಊಟಕ್ಕೆ ಹಾಗೆ ಒಂದೊಂದು ಪೀಸ್ ಎಲ್ಲ ಬಾಯಿಗೆ ಹಾಕೊಂಡು ಜೊತೆಗೆ ಗಂಜಿ ಎಲ್ಲ ತಿನ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಪೆಪ್ಪರ್ ಡ್ರೈ ಚಿಕನ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಚಿಕನ್ ಪೆಪ್ಪರ್ ಡ್ರೈ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚದಷ್ಟು, ಚಿಕನ್ ಮಸಾಲ ಪುಡಿ, ಸ್ವಲ್ಪ ನೀರು, 1 ನಿಂಬೆಯ ರಸ ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಕರಿಮೆಣಸಿನ ಪುಡಿ ಹಾಕಿ ನೀರು ಆವಿಯಾಗುವವರೆಗೂ ಹುರಿದು ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಚಿಕನ್ ಪೆಪ್ಪರ್ ಡ್ರೈ. ಓಕೆ, ನೋಡಿದ್ರಲ್ಲ ಪೆಪ್ಪರ್ ಡ್ರೈ ಚಿಕನ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಸೋದಾ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಪೆಪ್ಪರ್ ಚಿಕನ್ ರೆಡಿ ಮಾಡಿಟ್ಟಿದ್ರು, ಡ್ರೈ ಪೆಪ್ಪರ್ ಚಿಕನ್. ಇವಾಗ ಸ್ಪೆಷಲಾಗಿ ಇನ್ನೊಂದು ವಡಾ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಬಾಂಬೆ ರವದ್ದು ವಡೆ ಅಲ್ಲ? ಓಕೆ, ಏನು ಮಾಡುವ ಸ್ಟಾರ್ಟಿಗೆ? ಅದು ಮೊದಲೇ ಉಪ್ಪಿಟ್ಟು ಮಾಡುವಿ. ಫಸ್ಟ್ ಉಪ್ಪಿಟ್ಟು ಮಾಡಿ. ಉಪ್ಪಿಟ್ಟು ಅಂದರೆ ರವೆ ಹುರಿಯೋದು ಬೇಡ, ಹಾಗೆ ಬಿಸಿ ನೀರು ಕಾಯಿಸಿ ಅದರಲ್ಲಿ ಸ್ವಲ್ಪ ಗಟ್ಟಿ ಆದ್ಮೇಲೆ ಅದು ತೆಗೆದು ಉಪ್ಪಿಟ್ಟು ಬೇಕಾದ್ರೆ ಉಪ್ಪಿಟ್ಟಿಗೆ ನಿಲ್ಲಿಸಬೇಕು. ನಿಲ್ಲಿಸಬೇಕು. ಉಪ್ಪಿಟ್ಟು ಬೇಕಾದ್ರೆ ಮುಂದೆ ಹೋದ್ರೆ ಹಾಕ್ಬೋದು, ಮತ್ತು ಐಟಮ್ ಹಾಕ್ಬೋದು ಅದಕ್ಕೆ. ಉಪ್ಪಿಟ್ಟಿಂದ ಸ್ವಲ್ಪ ಮುಂದೆ ಹೋದ್ರೆ ವಡ. ಓಕೆ, ಈಗ ಫಸ್ಟಿಗೆ ನಿಮಗೆ ಉಪ್ಪಿಟ್ಟಿಗೆ ನೀರು ಇರಬೇಕಲ್ಲ? ಓಕೆ, ಒಲೆ ಉರಿಸ್ಬೇಕಲ್ಲ? ಇದಕ್ಕೆ ನೀರಾ? ಸಾಸಿವೆ ಎಲ್ಲ ಬೇಕಿದ್ರೆ ಹಾಕೊಳ್ಬಹುದು, ನಾನೀಗ ಹಾಕ್ತಾ ಇಲ್ಲ. ವಡ ಮಾಡೋ ಕಾರಣ ಅದಕ್ಕೆ ಉಪ್ಪು ಹಾಕ್ತೇನೆ, ಸ್ಪೂನ್ ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕೊಳ್ಳೋದಲ್ಲ? ಹೌದು, ಉಪ್ಪು ಹಾಕ್ತೇನೆ. ಕಾಯಿ ಮೆಣಸು. ನೀರಿಗೆ ಕಾಯಿ ಮೆಣಸು ಹಾಕೋದು? ಹಾಕೋದು. ಓಕೆ, ಶುಂಠಿ. ಯಾವುದು? ಶುಂಠಿಯಾ? ಶುಂಠಿ. ಓಕೆ,
ಕರಿಬೇವು ಸೊಪ್ಪು. ಕರಿಬೇವು, ಓಕೆ. ಇದು ನೀವು ಸಾಸಿವೆ ಅಂತ ಹೇಳಿದರೆ ಒಗ್ಗರಣೆ ಟೈಪ್ ಬೇಕಾದ್ರೆ ಮಾಡಿ ಹೀಗೆ ನೀರು ಮಾಡ್ಬೋದು. ನಾನು ಈಗ ಒಗ್ಗರಣೆ ಮಾಡಲಿಲ್ಲ, ಇದು ಕೊತ್ತಂಬರಿ ಸೊಪ್ಪು. ಓಕೆ, ಹೀಗೆ ಮಾಡಿದರೆ ಒಳ್ಳೇದು ಆ್ಯಕ್ಚುಲಿ, ವಡಾಕ್ಕೆಲ್ಲ. ಅಂದರೆ ಈಗ ಸ್ವಲ್ಪ ಹಸಿ ಹಸಿ ಸಿಗುತ್ತೆ ನೋಡಿ. ಹಸಿ ಹಸಿ ಸಿಗ್ತದೆ. ಹೌದು, ಇದು ಈಗ ಬೆಚ್ಚಾಗಬೇಕಲ್ಲ. ಓಕೆ, ಈಗ ನಾರ್ಮಲ್ ಆಗಿ ವಡ ಹೇಗೆ ಮಾಡೋದು ಈಗ? ಬಾಂಬೆ ಉದ್ದಿನ ವಡ ಮಾಡ್ತಾರಲ್ವಾ, ಹಾಂ, ಬೇರೆ ಉದ್ದಿನ ವಡನೂ ಸಹ ಮಾಡ್ತಾರೆ. ಇದೊಂದು ಬೇರೆ. ಇದಾದರೆ ಈ ಥರ ಸಜ್ಜಿಗೆ ಮಾಡಿ ಮಾಡೋದಲ್ಲ, ಬಾಂಬೆ ಮಾಡೋದು. ಸ್ವಲ್ಪ ಬೇಯಬೇಕಲ್ಲ ರವೆ ಅದರಲ್ಲಿ. ಹಾಂ, ಹೌದು ಹೌದು. ಹಾಗೆ ಡೈರೆಕ್ಟ್ ಹಾಕಿದರೆ ಬೇಯಲ್ಲ ಅಂತ. ಬೇಯಲ್ಲ, ಹಸಿ ಇರ್ತದೆ. ಹಸಿ ಇರುತ್ತೆ, ಹೌದು. ಇದಕ್ಕೆ ಬೇರೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಬೋದಾ ವಡಕ್ಕೆ? ಕೊಬ್ಬರಿ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು. ಕೊಬ್ಬರಿಯಾ? ಕೊಬ್ಬರಿ ಪೇಸ್ಟ್ ಮಾಡಿ ಹಾಕ್ಬೋದಾ? ಓಕೆ. ಈಗ ರವೆ ಹಾಕುವ. ಓಕೆ, ಸಾಧಾರಣ 1 ಕಪ್ಪಿನಷ್ಟು ತಗೊಂಡಿದ್ದಾರಲ್ಲ? ಹೌದು, ಅದೇ ಎಷ್ಟು ಬೇಕು ಅಂತ ನೋಡಿ ಹಾಕ್ರೆ ಆಯ್ತು. ಹಾಂ, ನೀರು ಎಷ್ಟು ಹಾಕಿದ್ರೆ ಅಷ್ಟು ನೋಡ್ಕೊಂಡು ಹಾಕಬೇಕು, ಗಟ್ಟಿ ಆಗ್ತದೆ. ಹೌದು ಹೌದು ಹೌದು. ರವದಿಂದ ವಡೆ ಸಜ್ಜಿಗೆ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಪಾಯಸ ಮಾಡ್ತಾರೆ, ಲಾಡು ಮಾಡ್ತಾರೆ. ಲಾಡು ಮಾಡ್ತಾರಲ್ಲ, ಹೌದು, ರವಾ ಲಾಡು. ಹೌದು, ನಾವು ಅರ್ಧ ಕಪ್ ಕೂಡ ಹಾಕಿಲ್ಲ ರವಾ, ಸ್ವಲ್ಪ ಹಾಕಿದ್ವಿ ಅಷ್ಟೇ. ಅಷ್ಟು ಗಟ್ಟಿ ಬರ್ತಾ ಉಂಟು. ಹೌದು ಹೌದು. ಕೆಲವರು ಉಪ್ಪಿಟ್ಟು ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಇರೋದಿಲ್ಲ ಅಲ್ಲ, ಇಷ್ಟ ಇರಲ್ಲ. ಹೌದು, ಅದಕ್ಕೋಸ್ಕರ ಇದು ಈ ಥರ ಮಾಡಿಬಿಟ್ರೆ ವಡ ಮಾಡಿಕೊಟ್ರೆ ವಡ ಅಂತ ಹೇಳಲಿಕ್ಕಾಗ್ತದೆ. ಹೌದು ಹೌದು. ಉಪ್ಪಿಟ್ಟೆಲ್ಲ ಸ್ವಲ್ಪ ಕೆಲವು ಉಪ್ಪಿಟ್ಟ ಅಂತ ಹೇಳ್ತಾರಲ್ಲ, ಉಪ್ಪಿಟ್ಟು ಹೇಳ್ತಾರಲ್ಲ, ಅದಕ್ಕೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಕರೆಕ್ಟ್ ನಮಗೆ ಏನು ಉಂಡೆ ಬರುವ ರೀತಿ ಮಾಡ್ಕೋಬೇಕಾ? ಕರೆಕ್ಟು ಇದು ಬರುತ್ತಾ? ಅಂದರೆ ಈಗ ರವೆ ಸ್ವಲ್ಪ ಇದು ಇರುತ್ತಲ್ಲ, ಹುರಿ ಇರುತ್ತಲ್ಲ, ರವೆ ಹೊರದಿರೋದಿಲ್ಲ, ಅಂಟು ಉಂಟು ಅದರಲ್ಲಿ. ಹೌದು ಹೌದು. ಇದನ್ನು ಮತ್ತೆ ಹಿಟ್ಟು ಮಾಡ್ಲಿಕ್ಕೆ ಉಂಟಾ? ಆರಿದ ನಂತರ? ಹಾಂ, ಆಯ್ತು, ಆಫ್ ಮಾಡ್ತೀನಿ. ಓಕೆ, ಸ್ವಲ್ಪ ಆರಬೇಕಲ್ಲ ಈಗ, ಸ್ವಲ್ಪ ಆರಬೇಕು. ಓಕೆ ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆರಿದಲ್ಲ? ಈಗ ವಡೆ ಹಚ್ಚಬೇಕು. ಈಗ ನಾನು ಕೆಳಗೆ ಇಟ್ಕೊಳ್ತೇನೆ. ಈಗ ಓಕೆ, ಈಗ ಸ್ವಲ್ಪ ಕೈಗೆ ನೀರು ತಾಗಿಸ್ಕೊಳ್ಬೇಕು. ಎಷ್ಟು ದೊಡ್ಡ ಬೇಕೋ ಅಷ್ಟು ನೀವು ಮಾಡ್ಕೊಳ್ಬೋದು. ಓಕೆ, ನಾನು ಆಯಿಲ್ ಬೆಚ್ಚಿಡ್ಲಾ? ಹಾಂ, ಆಯಿಲ್ ಇಡಿ. ಓಕೆ, ಹಾಗಾದರೆ ಗುಂಡಿ ಪಾತ್ರೆ ಇಡಬೇಕಲ್ಲ? ಹಾಂ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಆಯಿಲ್. ಆಯಿಲ್ ಅಂತೂ ಬೆಚ್ಚಾಗಿದೆ. ಎಣ್ಣೆ ಕಾದಿದೆಲ್ಲ? ಓಕೆ, ಆಯಿಲ್ ಅಂತೂ ಬೆಚ್ಚಾಗಿದೆ. ವಡೆ ಕೂಡ ನೀವು ರೆಡಿ ಮಾಡಿ ಇಟ್ಟಿದ್ದೀರಾ? ಈಗ ವಡೆ ಆಯಿಲ್ಗೆ ಬಿಡಲಿಕ್ಕೆ. ಓಕೆ, ಎಣ್ಣೆ ಕಾದಿದೆ. ಓಕೆ, ಸ್ವಲ್ಪ ಅಂಟಿರ್ತದಲ್ಲ, ಬಿಡಿಸ್ಕೊಳ್ಬೇಕಲ್ಲ. ನೋಡಿ ಹೇಗೆ ಕಲರ್ ಕೂಡ ಕರೆಕ್ಟ್ ಬಂದಿದೆ, ಕಡಕ್ ಆಗಿದೆ ಈಗ. ಹೌದು, ಕಲರ್ ಸೈಗೆ ಬಂದಿದೆ. ಹೌದು. ಇದೀಗ ಉದ್ದಿನ ವಡನ ಸಜ್ಜಿಗೆನ ಯಾವುದು ಅಂತ ಗೊತ್ತೇ ಆಗಲ್ಲ ನೋಡಿ, ಸೇಮ್ ಉದ್ದಿನ ವಡೆ ಥರನೇ ಉಂಟಲ್ಲ ಕಲರ್ ಎಲ್ಲ. ಮಧ್ಯಾಹ್ನ ಚಹಾ ಕುಡಿಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಒಳ್ಳೇದಾಗುತ್ತೆ. ಜೊತೆ ಒಂದು ಗ್ರೀನ್ ಚಟ್ನಿ ಎಲ್ಲ ಇದ್ದರೆ ಒಂದು ಚಟ್ನಿ ಮಾಡಿದ್ರೆ ಗಮ್ಮತ್ತು, ತಿನ್ಬೋದು. ಆ್ಯಕ್ಚುಲಿ ಉದ್ದು ಕೆಲವರಿಗೆ ಹೊಟ್ಟೆಗೆ ಆಗಲ್ಲ, ಆ ಥರ ಎಲ್ಲ ಇರುತ್ತಲ್ಲ, ಆಗ ಈ ಥರ ಮಾಡ್ಬೋದಲ್ಲ. ಈ ಥರ ಮಾಡ್ಬೋದು. ಈಗ ತೆಗಿತೇನೆ. ಓಕೆ, ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಓಕೆ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಬಿಸಿ ಬಿಸಿ ಸಜ್ಜಿಗೆ ವಡ ರೆಡಿ. ಬಿಸಿ ಬಿಸಿ ಸಜ್ಜಿಗೆ ವಡ ರೆಡಿ ಅಲ್ಲ? ನೋಡಲಿಕ್ಕೆ ಯಾವ ವಡ ಅಂತ ಗೊತ್ತಾಗಲ್ಲ, ನಾವು ರೆಡಿ ಮಾಡುವಾಗಲೇ ಗೊತ್ತಾಗುತ್ತಲ್ಲ. ಟೇಸ್ಟ್ ಸ್ವಲ್ಪ ಗೊತ್ತಾಗ್ಬೋದಲ್ಲ, ಟೇಸ್ಟಲ್ಲಿ ಗೊತ್ತಾಗ್ತದೆ. ಟೇಸ್ಟಲ್ಲಿ ಗೊತ್ತಾಗ್ತದೆ. ಓಕೆ, ನೋಡಲಿಕ್ಕೆ ಮಾತ್ರ ಸೇಮ್ ನಾರ್ಮಲ್ ಎಲ್ಲ ವಡ ಹೇಗೆ ನಾವು ತಿಂತೀವಿ ಅದೇ ಥರ ಉಂಟು. ಓಕೆ, ಇದನ್ನು ಚಟ್ನಿ ಜೊತೆ ಅಥವಾ ಸಾಂಬಾರು ಜೊತೆ ಈ ಥರ ಕೂಡ ತಿನ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಗೀತಾ ನಮಗೆ ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಏನು ಬಾಂಬೆ ರವಾದ ವಡೆ ರೆಡಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿರ್ಬೋದು ಅಂತ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ರವಾ ವಡ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ನೀರು, ಅಂದಾಜು 2 ಲೋಟದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಹೆಚ್ಚಿದ ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ 1 ಕಪ್ ರವೆ ಹಾಕಿ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿ ವಡೆ ತಟ್ಟಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ
ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ರವಾ ವಡ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ವೆಜ್, ಇನ್ನೊಂದು ನಾನ್ ವೆಜ್. ಯಾವ್ದು ನೋಡುವ ಫಸ್ಟಿಗೆ? ನಾನ್ ವೆಜ್ಜು, ನೀವು ನಾನ್ ವೆಜ್ಜು. ಓಕೆ, ನೀವು ಈಗ ವೆಜ್ ತಿಂತಿದ್ದೀರಲ್ಲ? ಓಕೆ, ನಾನು ಈಗ ಫಸ್ಟಿಗೆ ಚಿಕನ್ ತಿಂದು ನೋಡಿ. ನಾನು ವೆಜ್ ತಿನ್ನಬೇಕು. ಗಮನಂದು ಆಮೇಲೆ ಕಬಾಬ್ ಎಲ್ಲ ಮಾಡುವಾಗ ನಮಗೆ ಹೇಗೆ ಅಂದರೆ ಆ ಥರ ನಾರ್ಮಲ್ ಡ್ರೈ ಆಗಿರುತ್ತಲ್ಲ, ಇದು ಕೂಡ ಹಾಗಿದೆ. ಬಟ್ ಇದು ಪೆಪ್ಪರ್ ಎಲ್ಲ ಹಾಕಿದ ಕಾರಣ ಟೇಸ್ಟ್ ಡಿಫ್ರೆಂಟ್ ಆಗಿ ಖಾರ ಜಾಸ್ತಿ ಉಂಟು. ನಾನ್ ವೆಜ್ಗೆಲ್ಲ ಈ ಥರ ಖಾರ ಇದ್ದರೆ ಚೆಂದ. ಇದಕ್ಕೆ ಸೈಡಿಗೆ ಏನಾದರೂ ಒಂದು ಸಾಂಬಾರು ಇದ್ದರೆ ಜೊತೆಗೆ ಇದು ಪಕ್ಕ ಮ್ಯಾಚಿಂಗ್ ಅಲ್ಲ. ಓಕೆ, ಸಾಂಬಾರು ಇರಬೇಕು ಅಂತ ಇಲ್ಲ, ಖಾಲಿನೂ ತಿನ್ಬೋದು, ಹಾಗೆ ತಿನ್ಬೋದಲ್ಲ. ಖಾಲಿ ಊಟಕ್ಕೆ ಬೇಕು ಅಂತಿಲ್ಲ, ಹಾಗೆ ಕೂತ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ಈ ಥರ ನೀವು ಪ್ಲೇಟಲ್ಲಿ ಹಾಕಿ ಕೊಟ್ಟರೆ ನಾರ್ಮಲ್ ಆಗಿ ಇದನ್ನು ಹಾಗೆ ಖಾಲಿ ಮಾಡ್ಬೋದು. ಓಕೆ, ಈಗ ವಡಲ್ಲ. ಸ್ವಲ್ಪ ಕ್ರಿಸ್ಪಿಯಾಗಿ ಉಂಟಲ್ಲ ವಡ, ಫ್ರೈ ಆಗಿದ್ದು. ವಡ ಎಲ್ಲ ನಾರ್ಮಲ್ ನಾವು ಹೇಗೆ ನಾರ್ಮಲ್ ವಡ ಹೇಗಿರುತ್ತೆ ಅದೇ ಥರ ಇದೆ. ಒಳಗಡೆ ಇದೆಲ್ಲ ಗಟ್ಟಿಯಾಗಿ ಬರಲ್ಲ. ಹೌದು, ಇದು ಸ್ವಲ್ಪ ಬಿಸಿ ಬಿಸಿ ಉಂಟು. ತಣ್ಣಗಾದ ನಂತರ ಸ್ವಲ್ಪ ಸ್ಮೂತ್ ಆಗ್ಬೋದಲ್ಲ. ಆ್ಯಕ್ಚುಲಿ ಇದು ಚಟ್ನಿಗೆಲ್ಲ ಪಕ್ಕ ಮ್ಯಾಚಿಂಗ್ ಅಂತ ಹೇಳ್ಬೋದು. ಓಕೆ, ಎರಡು ಅಡಿಗೆ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅದರಲ್ಲಿ ನೀವು ಏನು ಪೆಪ್ಪರ್ದು ಡ್ರೈ ಮಾಡಿದ್ರಲ್ಲ ಚಿಕನ್, ಅದಂತೂ ಪಕ್ಕ ಮ್ಯಾಚಿಂಗ್ ಊಟಕ್ಕೆ, ಗಂಜಿ ಊಟಕ್ಕೆಲ್ಲ. ಓಕೆ, ಸುಮಾರು ಟೈಮಿನ ನಂತರ ಒಂದು ನಾನ್ ವೆಜ್ ಇನ್ನೊಂದು ವೆಜ್ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದ್ರೆ ಹೇಗೆ ಅನ್ನಿಸ್ತು ನಿಮಗೆ? ಒಳ್ಳೇದು ಅನ್ನಿಸ್ತಲ್ಲ. ಓಕೆ, ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೊಡ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಸ್ಪೆಷಲ್ಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಪೆಪ್ಪರ್ ಡ್ರೈ ಚಿಕನ್, ಇನ್ನೊಂದು ಸ್ಪೆಷಲ್ಲಾಗಿ ರವಾದಿಂದ ವಡೆ ಮಾಡಿದ್ದಾರೆ. ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.